ಮಂಗಳೂರಿನ ಸಂತ ಅಲೋಷಿಯಸ್ ಪದವಿ ಪೂರ್ವ ಕಾಲೇಜಿನ ಕಾಸ್ ವತಿಯಿಂದ ಮೆಗಾ ಚಾರಿಟಿ ಎಂಬ ವಿಶೇಷ ಕಾರ್ಯಕ್ರಮವು ನಗರದ ಫಾರಂ ಪಿಜ್ಜಾ ಮಾಲ್ನಲ್ಲಿ ನಡೆಯಿತು. ಸಂತ ಅಲೋಷಿಯಸ್ ಕಾಲೇಜಿನ ಪ್ರಸ್ತುತ ಹಾಗೂ ಹಳೆ ವಿದ್ಯಾರ್ಥಿಗಳು 4 ವರ್ಷಗಳಿಂದ ಯಶಸ್ವಿಯಾಗಿ ನಡೆಸಿಕೊಂಡು ಬರುತ್ತಿರುವ ಕಾಸ್ ಇದೀಗ 5ನೇ ವರ್ಷಕ್ಕೆ ಪಾದಾರ್ಪಣೆ ಮಾಡುತ್ತಿದ್ದು, ಈ ನಿಟ್ಟಿನಲ್ಲಿ ಮೆಗಾ ಚಾರಿಟಿ ಎಂಬ ವಿಶೇಷ ಕಾರ್ಯಕ್ರಮವನ್ನು ಆಯೋಜಿಸಿದ್ರು. ಕಾರ್ಯಕ್ರಮದಲ್ಲಿ ಪಾಲ್ಗೊಂಡ ಸಂತ ಅಲೋಷಿಯಸ್ ಸಂಸ್ಥೆಯ ಪ್ರಾಂಶುಪಾಲರಾದ ರೆವರೆಂಡ್ ಫಾದರ್ ಮೆಲ್ವಿನ್ ಮೆಂಡೋನ್ಸಾ ಎಸ್ಜೆ ಅವರು ಮಾತನಾಡಿ, ನಮ್ಮ ವಿದ್ಯಾರ್ಥಿಗಳು ತಮ್ಮ ಬಗ್ಗೆ ಯೋಚಿಸುವುದಿಲ್ಲ, ಅವರು ಇತರರ ಬಗ್ಗೆ ಯೋಚಿಸುತ್ತಾರೆ. ಕಾಲೇಜು ಬಿಡುವ ಸಮಯದಲ್ಲಿ ಕಾಲೇಜಿನ ಧ್ಯೇಯದ ಪ್ರಕಾರ ಇತರರಿಗೆ ಮಾದರಿಯಾಗುತ್ತಾರೆ ಎಂದು ಹೇಳಿದ್ರು. is an association of St. Aloysius PU College as well as of our alumni. They work hard for over 2 months and raise some money, and this money they contribute to orphanages, to the poor people of Mangalore. I am very much pleased to become part of this association. Why? Because students save from their pocket money, they go around raising some funds, and the money that they have generated this year, they have already given books to a PU college, evening college students. They are going to establish a scholarship for the poor students of Mangalore. They would like to help around 25 students of Mangalore city, and then they will be moving to different orphanages where they will be giving different things to the orphanages. ಅನಂತರ ಸಮಾರಂಭಕ್ಕೆ ಮುಖ್ಯ ಅತಿಥಿಯಾಗಿ ಆಗಮಿಸಿದ ಖ್ಯಾತ ಸ್ಯಾಂಡಲ್ವುಡ್ ನಟ ದಿಗಂತ್ ಮಾತನಾಡಿ, ಸ್ವಾರ್ಥ ತುಂಬಿರುವ ಈ ಜಗತ್ತಿನಲ್ಲಿ ನಿಸ್ವಾರ್ಥದಿಂದ ಸಂತ ಅಲೋಷಿಯಸ್ ಕಾಲೇಜಿನ ಕಾಸ್ ತಂಡವು ಒಳ್ಳೆಯ ಕೆಲಸವನ್ನ ಮಾಡುತ್ತಿರುವುದು ಸಂತಸದ ವಿಚಾರ ಎಂದ್ರು. ಕಾಸ್ ಬಗ್ಗೆ ನಾನು ಮಾತಾಡಬೇಕು. ತುಂಬಾ ಸ್ವಾರ್ಥನೆ ತುಂಬಿರೋ ಈ ಜಗತ್ತಿನಲ್ಲಿ ಇವಾಗ ತುಂಬಾ ನಿಸ್ವಾರ್ಥದಿಂದ ಈ ಒಂದು ಕಾಸನ್ನ ಸ್ಟೂಡೆಂಟ್ಸ್, ಸೆಂಟ್ ಅಲೋಷಿಯಸ್ ಸ್ಟೂಡೆಂಟ್ಸ್ ಸ್ಟಾರ್ಟ್ ಮಾಡಿದ್ದಾರೆ. ಅವ್ರಿಗೊಂದ್ಸತಿ ಜೋರಾಗಿ ಚಪ್ಪಾಳೆ ಒಂದು ಕೊಟ್ರೆ ಎಲ್ಲರಿಗೂ ಸಂತೋಷ ಆಗುತ್ತೆ. ಕಾಸ್ ಎಷ್ಟು ವರ್ಷ ಇದು ಬೆಳೀಲಿ ಅಂದ್ರೆ, ನಮ್ಮ ಜಗತ್ತಿಂದ ಪಾವರ್ಟಿನೇ ಹೋಗಬೇಕು ಅಂದ್ರೆ ಯಾರಿಗೂ ತೊಂದರೆ ಇಲ್ಲ ಅಲ್ಲಿವರೆಗೆ ಕಾಸ್ ಬೆಳೀಲಿ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಜೊತೆಗೆ ಈ ವೇದಿಕೆ ಮೇಲೆ ನಾನು ಕಾಸಿಗೆ ನಾನು ಡೊನೇಟ್ ಮಾಡ್ತೀನಿ ಅಂತ ನಾನು ಫಾದರ್ ಅವರಿಗೆ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸರ್, ಐ ವಿಲ್ ಸ್ಪೀಕ್ ಟು ದ ಕನ್ಸರ್ನ್ ಪರ್ಸನ್ ಲೇಟರ್, ಐ ವಿಲ್ ಮೇಕ್ ಅ ಡೊನೇಷನ್. ನೀವು ಎಲ್ಲ ಖಂಡಿತ ನಿಮ್ಮ ಕೈಲಿ ಎಷ್ಟಾಗತ್ತೋ ಅಷ್ಟನ್ನ ಮಾಡಿ ಈ ಕಾಸನ್ನ ಇನ್ನ ಆಕಾಶದ ಮಟ್ಟಕ್ಕೆ ಬೆಳೆಯೋದಕ್ಕೆ ಹೆಲ್ಪ್ ಮಾಡಿ ಅಂತ ಕೇಳೋದಕ್ಕೆ ಇಷ್ಟಪಡ್ತೀನಿ. ಈ ಸಂದರ್ಭದಲ್ಲಿ ಸುರತ್ಕಲ್ನ ಮಹಾಲಿಂಗೇಶ್ವರ ಶಾಲೆಯ ವಿದ್ಯಾರ್ಥಿಗಳು ಸಂಚಾರಿ ಐಲ್ಯಾಂಡ್ ಅನ್ನ ಮಾಡೆಲ್ ಮೂಲಕ ಪ್ರಸ್ತುತಪಡಿಸಿದ್ರು. School zone sign. Here the driver should reduce their speed as the school have the speed limit. This is hum bahar sign indicates the driver that there is a jump and they should reduce their speed while there is a jump. This is a steep ascent sign, and this indicates that there is a steep ascent ahead and they should reduce their speed and they should have a relevant gear. ಕಾರ್ಯಕ್ರಮದಲ್ಲಿ ಕಾಲೇಜಿನ ವಿದ್ಯಾರ್ಥಿಗಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಯಿತು.
ಇದೇ ವೇಳೆ ಸಂಚಾರ ನಿಯಮದ ಕುರಿತು ಪ್ರೇಕ್ಷಕರಿಗೆ ಪ್ರಶ್ನೆಗಳನ್ನ ಕೇಳಲಾಯಿತು. ಕಾರ್ಯಕ್ರಮದಲ್ಲಿ ನಟಿ ಪೂಜಾ ದೇವರಯ್ಯ, ಒಂದು ಮಟ್ಟಿ ಖ್ಯಾತಿಯ ನಟಿ ಶ್ರೇಯಾಂಚನ್, ಜಿಲ್ಲಾ ಯುವ ಜೆಡಿಎಸ್ ಅಧ್ಯಕ್ಷ ಅಕ್ಷಯ್ ಸುವರ್ಣ, ಜಿಲ್ಲಾ ಬಿಜೆಪಿ ಜನರಲ್ ಸೆಕ್ರೆಟರಿ ಕ್ಯಾಪ್ಟನ್ ಬ್ರಿಜೇಶ್ ಚೌಟಾ, ಕಾಸ್ ಸಂಘಟನೆಯ ಪ್ರಮುಖರಾದ ಸುಹಾನ್ ಆಳ್ವಾ, ಈಶ್ವರ್ ಶೆಟ್ಟಿ, ಮೊಹಮ್ಮದ್ ಸಹವಾಜ್, ಪೃಥ್ವಿ ಶೆಟ್ಟಿ, ಮಹೇಶ್ ಪಿಂಟೋ ಮತ್ತಿತರರು ಉಪಸ್ಥಿತರಿದ್ದರು. ಶರತ್ ಸಾಲಿಯನ್, ವಿ4 ನ್ಯೂಸ್ 24/7 ಮಂಗಳೂರು.